ವಿಟ್ಲ ಕನ್ಯಾನ ರಸ್ತೆ ಸಂಪೂರ್ಣವಾಗಿ ಹೊಂಡ ಗುಂಡಿಗಳಿಂದ ಕೂಡಿ ವಾಹನ ಚಾಲಕರು ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ರೊಚ್ಚಿಗೆದ್ದು ಕಾರ್ಟೂನ್ ಚಿತ್ರವನ್ನು ಅಳವಡಿಸುವುದರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಟ್ಲದಿಂದ ಈ ರಸ್ತೆ ಬೈರಿಕಟ್ಟೆ ಕನ್ಯಾನ ಕೇರಳದ ಉಪ್ಪಳ ಮಂಜೇಶ್ವರ ಸಂಪರ್ಕಿಸುವ ಪ್ರಮುಖ ಹೆದ್ದಾರಿಯಾಗಿದೆ. ಪ್ರತಿನಿತ್ಯ 1000ಕ್ಕೂ ಅಧಿಕ ವಾಹನಗಳು ಸಂಚಾರ ಮಾಡುತ್ತವೆ. ಕಾನತಡ್ಕದಿಂದ ಕನ್ಯಾನದವರೆಗೆ ಈ ರಸ್ತೆ ತಿರುವನ್ನು ಹೊಂದಿದೆ. ಒಂದು ಬದಿ ರಕ್ಷಿತಾರಣ್ಯವನ್ನು ಹೊಂದಿದ್ದು ಇನ್ನೊಂದು ಬದಿಯಲ್ಲಿ ಪ್ರಪಾತ ಇದೆ. ಪರಸ್ಪರ ಎರಡು ವಾಹನಗಳು ಮುಖಾಮುಖಿಯಾದಾಗ ಸಂಚಾರ ಮಾಡಲು ಹರಸಾಹಸ ಪಡಬೇಕು. ಕಳೆದ ವರ್ಷ ಇಲ್ಲಿ ಇದೇ ರೀತಿ ಹೊಂಡ ನಿರ್ಮಾಣ ಆಗಿದ್ದರಿಂದ ಸಾರ್ವಜನಿಕರು ಅಧಿಕಾರಿಗಳ ಶವ ಸಂಸ್ಕಾರ ಎಂಬ ನಾಮಫಲಕ ಅಳವಡಿಸಿ ಭಾರೀ ಸುದ್ದಿಯಾಗಿತ್ತು. ಬಳಿಕ ಹೊಂಡಗಳಿಗೆ ತೇಪೆಯನ್ನ ಹಾಕುವ ಕಾರ್ಯವನ್ನು ನಡೆಸಲಾಗಿತ್ತು. ಇದೀಗ ಮಳೆಗಾಲದಲ್ಲಿ ಈ ರಸ್ತೆ ಸಂಪೂರ್ಣವಾಗಿ ಹೊಂಡಗಳಿಂದ ಕೂಡಿದೆ. ತಕ್ಷಣವೇ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಎಂಬ ಕೂಗು ಕೇಳಿಬಂದಿದೆ.